ಹಾಯ್, ಹಾಯ್ ನಮಸ್ತೆ ನಮಸ್ತೆ. ಎಲ್ಲರಿಗೂ. ಹೇಗಿದ್ದೀರಾ? ಮೀನುಗಳು ಸುಲ್ತಾನ್ ಬತ್ತೇರಿ ಈಗ. ಇದು ನಾವು ಸುಲ್ತಾನ್ ಬತ್ತೇರಿ, ಮಂಗಳೂರಿನ ಸುಲ್ತಾನ್ ಬತ್ತೇರಿ. ಇದು ಮಂಗಳೂರಿನ ಪ್ರಮುಖ ಐತಿಹಾಸಿಕ ಪ್ರವಾಸಿ ತಾಣವಾಗಿದೆ. ಇದು ಮಂಗಳೂರಿನಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಇದು ದೂರದ ಬೋಳೂರು ಉಂಟು, ಹೆಸರು ಆ ಪ್ಲೇಸಿಗೆ. ಇದನ್ನು ಉಂಟಲ್ಲ, ಮೈಸೂರಿನ ದೊರೆ ಟಿಪ್ಪು ಸುಲ್ತಾನ ಕಟ್ಟಿಸಿದ್ದು, ಅಂದರೆ 1784ರಲ್ಲಿ. ಅದಕ್ಕಾಗಿ ಸುಲ್ತಾನ್ ಬತ್ತೇರಿ ಎಂಬ ಹೆಸರು ಬಂದಿದೆ ಇದಕ್ಕೆ. ಸುಲ್ತಾನ್ ಅಂತಂದರೆ ಟಿಪ್ಪು ಸುಲ್ತಾನ್, ಅಲ್ಲಿ ಸುಲ್ತಾನನ್ನು ಸೇರಿಸಿ ಟಿಪ್ಪು ಸುಲ್ತಾನ್ ಬತ್ತೇರಿ ಅಂತ ಈ ಪ್ಲೇಸಿಗೆ ಇಟ್ಟಿದ್ದಾರೆ. ಇದು ಅಂದರೆ ಹಿಂದಿನ ಕಾಲದಲ್ಲಿ ಯುದ್ಧ ಮಾಡುವ ಬ್ರಿಟಿಷರು ಯುದ್ಧ ನೌಕೆಗಳನ್ನು, ಅಂದರೆ ಅಲ್ಲಿ ನದಿ ಉಂಟು, ಅದು ಗುರುಪುರ ನದಿ ಅಂತ. ಆ ಗುರುಪುರ ನದಿ ಮೂಲಕ ಮಂಗಳೂರಿಗೆ ಬರ್ತಿದ್ರು ಹಿಂದಿನ ಕಾಲದಲ್ಲಿ, ಬೋಟಿನ ಮೂಲಕ, ಇದು ಶಿಪ್ಗಳ ಮೂಲಕ. ಆವಾಗ ಇದನ್ನೆಲ್ಲ ನೋಡಲಿಕ್ಕೆ ಅಂತ ಒಂದು ಗೋಪುರದ ಥರ ಕಟ್ಟಿದ್ದು ಟಿಪ್ಪು ಆವಾಗಿನ ಕಾಲದಲ್ಲಿ. ಅಂದರೆ ಅದರ ಮೇಲೆ ಹೋಗಿ ಯುದ್ಧ ಯಾರೆಲ್ಲ ಬರ್ತಾರೆ ಮಂಗಳೂರಿಗೆ ಅಂತ ಯುದ್ಧ ಮಾಡಲಿಕ್ಕೆ, ಅದನ್ನು ನೋಡಲಿಕ್ಕೋಸ್ಕರ ಟಿಪ್ಪು ಕಟ್ಟಿದ್ದು. ಇದು ಕಪ್ಪು ಕಲ್ಲುಗಳಿಂದ ನಿರ್ಮಿತ, ದೊಡ್ಡ ದೊಡ್ಡ ಕಪ್ಪು ಕಲ್ಲುಗಳಿಂದ. ನೋಡಿ ಹೊರಗಿಂದ ಹೇಗೆ ಕಾಣಲಿಕ್ಕೆ ನೋಡ್ತದೆ ನೋಡಿ. ದೊಡ್ಡ ದೊಡ್ಡ ಕಲ್ಲಿನಿಂದ ಇದು ಕಟ್ಟಿದ್ದಾರೆ. ಅಂದರೆ ಈ ಕೋಟೆ, ಇದು ಸುತ್ತ ದೊಡ್ಡ ಕೋಟೆ. ಈ ಕೋಟೆ ಒಳಗೆ ಪಿರಂಗಿ ಮತ್ತು ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಇಲ್ಲಿ ಇಡ್ತಿದ್ರು. ಮತ್ತು ಮೇಲ್ಗಡೆ ಹೋಗಿ ನೋಡಲಿಕ್ಕೆ ಅವರಿಗೆ, ಅಂದರೆ ಬೋಟ್, ಇದು ಶಿಪ್ ಎಲ್ಲ ಬರ್ತದಲ್ಲ, ಹಡಗುಗಳೆಲ್ಲ ಬರ್ತದಲ್ಲ, ಅದನ್ನು ನೋಡಲಿಕ್ಕೆ ಯಾವೆಲ್ಲ ಹಡಗು ಈ ಕಡೆ ಬರ್ತಾ ಉಂಟು ಮಂಗಳೂರು ಸೈಡ್ ಅಂತ ನೋಡಲಿಕ್ಕೆ. ಅಂದರೆ ಮೇಲೆ ಹೋಗಿ ಇವಾಗ ಏನು ಮಾಡ್ತಾರೆ ಅಂದರೆ, ಇವಾಗೆಲ್ಲ ಟೂರಿಸ್ಟು ಮತ್ತು ಇವರು ಪ್ರವಾಸಿಗರೆಲ್ಲ ಬಂದಾಗ ಮೇಲೆ ಹೋಗಿ ಪ್ರಕೃತಿ ಸೌಂದರ್ಯ ಎಲ್ಲ ನೋಡಲಿಕ್ಕೆ ಅದರ ಮೇಲೆ ಹೋಗಿ ನೋಡ್ತಾರೆ. ಅಂದರೆ ಗುರುಪುರ ನದಿ ಮತ್ತು ಅರಬ್ಬಿ ಸಮುದ್ರ ಒಟ್ಟಿಗೆ ಸೇರುವಂಥ ಒಂದು ಸುಂದರ ನೋಟ ಉಂಟು. ಅಲ್ಲಿ ನೋಡಲಿಕ್ಕೆ ಒಳ್ಳೆ ಖುಷಿ ಆಗ್ತದೆ. ಮತ್ತು ಸೂರ್ಯಾಸ್ತವನ್ನೆಲ್ಲ ನೋಡಲಿಕ್ಕೆ. ನೋಡಿ, ಇದು ಕೆಳಗಡೆ ಸುತ್ತ ನಾನು ವಿಡಿಯೋ ಮಾಡಿದ್ದು. ಇದು ಕೋಟೆ, ಸುತ್ತ ದೊಡ್ಡ ಕೋಟೆ. ಮತ್ತು ಇದು ಕೋಟೆಯ ಎದುರುಗಡೆ ಬಾಗಿಲು ಮೇಲೆ ಹೋಗಲಿಕ್ಕೆ. ಅಂದರೆ ಅದು ಹಡಗುಗಳೆಲ್ಲ ಬರೋದು ನೋಡಲಿಕ್ಕೆ. ಇವಾಗೆಲ್ಲ ಸೂರ್ಯಾಸ್ತ ನೋಡಲಿಕ್ಕೆ ಅಥವಾ ಏನಾದರೂ ಟೈಮ್ ಪಾಸ್ ಮಾಡಲಿಕ್ಕೆಲ್ಲ ಅಲ್ಲಿ ಮೇಲೆ ಹೋಗಿ ಕೂತ್ಕೊಳ್ತಾರೆ. ತುಂಬ ಜನ ಇರ್ತಾರೆ. ನೀವು ಕೂಡ ಮಂಗಳೂರಿಗೆ ಬಂದಾಗ ನೋಡಿ. ಇದು ಬೋಳೂರು ಎಂಬ ಪ್ಲೇಸಲ್ಲಿ ಉಂಟು ನೋಡಿ. ಸ್ಟೆಪ್ಪು ಉಂಟು ತುಂಬ ಮೇಲೆ ಹೋಗಲಿಕ್ಕೆ. ದೊಡ್ಡ ದೊಡ್ಡ ಕಲ್ಲುಗಳಿಂದ ಅವಾಗ ಕಟ್ಟಿದ ಇದು. ಇವಾಗಲೂ ಏನು ಅಷ್ಟೊಂದು ಏನೂ ಆಗಲಿಲ್ಲ ನೋಡಿ. ಇದು ಮೇಲ್ಗಡೆ ವ್ಯೂ, ಸುತ್ತ ಕೋಟೆ. ಅಲ್ಲಿ ಮೇಲೆ ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ದಾರೆ ನೋಡಿ, ಹಡಗು ಬರುವುದು. ಅಲ್ಲಿ ನೋಡಲಿಕ್ಕೆ ಖುಷಿ ಆಗ್ತದೆ, ಬೋಟ್ ಎಲ್ಲ ಬರ್ತಾ ಇರೋದು ನೋಡಲಿಕ್ಕೆ. ಆಮೇಲೆ ಸೂರ್ಯಾಸ್ತ ಆಗೋದು. ಮತ್ತು ಇಲ್ಲಿಂದ ಇದು ಸುಲ್ತಾನ್ ಬತ್ತೇರಿಯಿಂದ ತಣ್ಣೀರುಬಾವಿ ಬೀಚಿಗೆ ಹೋಗ್ಬೋದು. ಅಲ್ಲಿ ಹಡಗು ಹೋಗಲಿಕ್ಕೆ, ಬೋಟ್ ಹೋಗಲಿಕ್ಕೆ ಇದು ಉಂಟು. ಸಮಯ ಬೆಳಿಗ್ಗೆ 9ರಿಂದ ರಾತ್ರಿ 7:30 ತನಕ ಉಂಟು. ಇದಕ್ಕೆ ಮಾತ್ರ ಹಣ ಕೊಡಬೇಕು. ಮತ್ತು ಇದು ಸುಲ್ತಾನ್ ಬತ್ತೇರಿ ಗೋಪುರ ಉಂಟಲ್ಲ, ಅದು ನೋಡಲಿಕ್ಕೆ ಹಣ ಏನು ಕೊಡಬೇಕಾಗಿಲ್ಲ. ಇಲ್ಲೆಲ್ಲ ಬರೆದಿದ್ದಾರೆ ಸುಲ್ತಾನ್ ಬತ್ತೇರಿ ಯಾವಾಗ ಸ್ಥಾಪನೆ ಆಯಿತು, ಯಾವಾಗ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ. ನೋಡಿದ್ದೆಲ್ಲ ಸ್ಟೆಪ್ ಮೇಲೆ ಹೋಗಲಿಕ್ಕೆ.
ನೋಡಿ ದೊಡ್ಡದುಂಟು, ಸುತ್ತ ನೋಡ್ಬೋದು. ಒಳಗಡೆ ಮೇಲೆ ಹೋದಾಗ ನೋಡಿ ಎಷ್ಟು ದೊಡ್ಡದುಂಟು. ಸುತ್ತಲೂ ಕೂತ್ಕೊಂಡು ನೋಡ್ತಿದ್ರೆ ಏನೋ ಹಿಂದಿನ ಕಾಲದಲ್ಲಿ. ನೋಡಿ ಹೀಗೆ ವ್ಯೂ ಹೀಗೆ ಕಾಣ್ತದೆ ಅಲ್ಲಿ ನದಿದು. ಇದೆ ಗುರುಪುರ ನದಿ ಮತ್ತು ಅರಬ್ಬಿ ಸಮುದ್ರ ಒಟ್ಟು ಸೇರುವಂಥ ಜಾಗ ಇದು. ನೋಡಿ ಅಲ್ಲೆಲ್ಲ ಹಡಗುಗಳೆಲ್ಲ ನಿಂತಿದೆ ನೋಡಿ. ನೋಡಿ ಇದು ನಾನು ಸುಲ್ತಾನ್ ಬತ್ತೇರಿಯಿಂದ ಸಮುದ್ರದ ಇದು ನದಿಯ ಮೂಲಕ ಈ ಕಡೆ ಬಂದು ಹಡಗಿನ ಮೂಲಕ ಈ ಕಡೆ ಅಂದರೆ ತಣ್ಣೀರ್ಬಾವಿ ಬೀಚ್ ಸೈಡ್ ಬಂದು ವಿಡಿಯೋ ಮಾಡಿ. ಹಿಂದುಗಡೆ ಕಾಣ್ತಾ ಉಂಟು, ಅಲ್ಲೇ ಕಾಣ್ತಾ ಉಂಟು ನೋಡಿ ಹಡಗು, ಅದರಲ್ಲೇ ಬಂದು ದೊಡ್ಡ ಹಡಗು. ಸ್ವಲ್ಪ ಭಯ ಆಗ್ತದೆ ಅದರಲ್ಲಿ ಕೂತ್ಕೊಳ್ಳಿ, ಆದರೂ ಎಷ್ಟು ಜನ ಇದ್ದರು. ಚಿಕ್ಕ ಚಿಕ್ಕ ನೋಡಿ ಇದೆ ಹಡಗು ಕೂತ್ಕೊಂಡು. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ ರಾತ್ರಿ 7:30 ತನಕ ಇರ್ತದೆ. ಎಲ್ಲರೂ ಆ ಕಡೆಯಿಂದ ಈ ಕಡೆ ಹೋಗುವವರೆಲ್ಲ ಇದರಲ್ಲೇ ಹೋಗ್ತಾರೆ. ಕಡಿಮೆ ಅಷ್ಟೇನು ಹಣ ಇಲ್ಲ. ಬತ್ತೇರಿಯಿಂದ ಬೀಚಿಗೆ ಹೋಗ್ತೀವಲ್ಲ, ಇದು ತಣ್ಣೀರ್ಬಾವಿ ಬೀಚಿಗೆ ಹೋಗುವಾಗ ಅಲ್ಲೇ ಸಿಗ್ತದೆ. ಇದು ಲಕ್ಷ್ಮೀ ದೇವಿಗೆಲ್ಲ ಸ್ಟ್ಯಾಚು ಎಲ್ಲ ಮಾಡಿದ್ದಾರೆ, ಮೂರ್ತಿ ಎಲ್ಲ. ನೋಡಿ ಜನರನ್ನು ತುಂಬಿಸಿಕೊಂಡು ಹೋಗ್ತಾ ಇದೆ ಹಡಗು. ಈ ಕಡೆ ಸುಲ್ತಾನ್ ಬತ್ತೇರಿಯಿಂದ ಆ ಕಡೆ ತಣ್ಣೀರ್ಬಾವಿ ಬೀಚಿಗೆ ಕರ್ಕೊಂಡು ಹೋಗ್ತಾರೆ. ನೋಡಿ ಎಷ್ಟು ದೊಡ್ಡದುಂಟು ನೋಡಿ. ಅಲ್ಲೇ ಒಂದು ಸುತ್ತು ಬಂದು ಮತ್ತೆ ಹೋಗ್ತದೆ, ಆ ಕಡೆ ತಿರುಗ್ತದೆ ನೋಡಿ. ನದಿಯ ಮಧ್ಯೆ ಹೋಗಿ ತಿರುಗ್ತದೆ, ಅದು ತಿರುಗಿ ಮತ್ತೆ ಆ ಕಡೆ. ಯಾರಾದರೂ ಈ ಪ್ಲೇಸಿಗೆ ಬರೋದಿದ್ರೆ ಬನ್ನಿ ನೋಡಿ. ಇದು ತಣ್ಣೀರ್ಬಾವಿ ಬೀಚಿಗೆ ನಡ್ಕೊಂಡು ಹೋಗುವ ದಾರಿ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಪ್ಲೀಸ್ ಇಷ್ಟ ಆದರೆ. ಜೋಳ ಬೇಯಿಸ್ತಾ ಇದ್ದಾರೆ.